ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ನಮ್ಮ ತಾಯಿ ಮನೆಗೆ ಬಂದಿದ್ದೇನೆ. ನನ್ನ ತಮ್ಮನ ಮಗಳು ನೋಡಿ ರಂಗೋಲಿ ಹಾಕ್ತಾಳೆ. ಹೇಗೆ ಹಾಕ್ತಾಳೆ ನೋಡುವ. ನೋಡಿ, ಈಗ ಒಂದು ಚಿಟ್ಟೆದು ರಂಗೋಲಿ ಮಾಡ್ತಿದ್ದಾಳೆ. ಅದು 8ರಿಂದ 15 ಚುಕ್ಕಿ ಹಾಕಿದ್ದಾಳೆ ನೋಡಿ. ಈಗ ಹಾಕ್ತಾಳೆ, ಇನ್ನು ಬಿಡಿಸ್ತಾಳೆ. ಇವಳ ಹೆಸರು ಸಿಂಚನ. ಇವಳು 6ನೇ ತರಗತಿ. ಈಗ ಶಾಲೆಯಿಂದ ಬಂದಲಷ್ಟೇ. ಅವಳು ಯಾವಾಗಲೂ ರಂಗೋಲಿ ಬಿಡಿಸುವಾಗ ನನಗೆ ಇಷ್ಟ ಆಗ್ತದೆ. ಅದಕ್ಕೆ ನಾನು ಅವಳ ಹತ್ರ ಹೇಳ್ತೇನೆ, ಒಮ್ಮೆ ಮಾಡು, ನಾನು ವಿಡಿಯೋ ಮಾಡ್ತೇನೆ ಅಂತ. ಹಾಗೆ ಇವತ್ತು ಮಾಡುವ ಅಂತ. ನೋಡಿ, ಈಗ ಕಲ್ಲರೆಲ್ಲ ಹಾಕಿ ಆಯಿತು. ಆದರೆ ಇಬ್ಬರು ಸೇರಿ ಮಾಡಿದ್ದಾರೆ, ಅಕ್ಕ ತಂಗಿ. ನೋಡಿ, ಸಿಂಚನ ಮತ್ತು ಶ್ರೀಕೃತ. ಕಲ್ಲರಿಗೆಲ್ಲ ಸ್ವಲ್ಪ ಅವಳು ಹೆಲ್ಪ್ ಮಾಡಿದ್ಲು, ಹಾಗೆ ಬೇಗ ಆಗ್ತದೆ ಅಂತ. ಬೇರೆ ಬೇರೆ ಮಾಡ್ತಾಳೆ, ಆದರೆ ಇದೊಂದು ಸಿಂಪಲಲ್ಲಿ ಚಂದ ಉಂಟಲ್ಲ. ಇದು ದೇವರದ್ದು ಕಟ್ಟೆ, ಹಾಗಾಗಿ ಇಲ್ಲಿ ಹಾಕಿದ್ದು. ಮತ್ತು ಮನೆ ಒಳಗೆ ಬೆಳಿಗ್ಗೆನೆ ಹಾಕಿದ್ದಾಳೆ. ನೋಡಿ, ಇಬ್ಬರು ಸೇರಿ ಅವರು ಕಲ್ಲರೆಲ್ಲ ಹಾಕ್ತಾ ಇದ್ದಾರೆ. ಅವಳೊಬ್ಬಳು 4ನೇ, ಇವಳು 6ನೇ. ಸಿಂಚನ 6ನೇ, ಶ್ರೀಕೃತ 4ನೇ. ಇಬ್ಬರು ಸೇರಿ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಂಗೋಲೆಲ್ಲ ಹಾಕ್ತಾರೆ, ಆದರೆ ಇದು ನನಗೆ ಚಿಟ್ಟೆದು ಇಷ್ಟ ಆಗಿತ್ತು, ಅದಕ್ಕೆ ಇದನ್ನೇ ಮಾಡಿ ಅಂತ ಹೇಳಿದೆ. ಹಾಗೆ ಇದನ್ನೇ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸಣ್ಣ ಮಕ್ಕಳಲ್ಲ, ಹಾಗೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆಲ್ಲರಿಗೂ ಮುಖ್ಯ. ನೋಡಿ, ತುಂಬ ಚೆನ್ನಾಗಿ ಶೇಡ್ ಸೈಡೆಲ್ಲ ಕೊಡ್ತಾ ಇದ್ದಾರೆ ನೋಡಿ. ತುಂಬ ಚೆನ್ನಾಗಾಗಿದೆಲ್ಲ. ಅದು ದೊಡ್ಡವರು ಮಾಡೋದಾದರೆ ನಮಗೆ ಅಷ್ಟು ಖುಷಿ ಆಗೋದಿಲ್ಲ. ಆದರೆ ಇವರು ಸಣ್ಣವರಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಮನೆ ಒಳಗೆ ಹಾಕಿದ್ದಾರೆ, ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ನಾನು ಅದನ್ನೇ ತೋರಿಸುವಂತಿದ್ದೆ, ಆದರೆ ಅದು ನಾನು ಹೋಗೋ ಮೊದಲು ಹಾಕಿ ಆಗಿತ್ತು. ಅದಕ್ಕೆ ಅದು ಬೇಡ, ನೀವು ಈಗ ಸಪ್ರೇಟಾಗಿ ಮಾಡಿ ಅಂತ ಹೇಳಿದೆ. ಹಾಗಾಗಿ ಮಾಡ್ತಾಯಿದ್ದಾರೆ ನೋಡಿ. ಮತ್ತು ಜಾಗ ಸ್ವಲ್ಪ ಇಕ್ಕಟ್ಟಿತ್ತು, ಸ್ವಲ್ಪ ಉದ್ದ ಶೇಪ್ ಬಂದಿದೆ, ಹಾಗಾಗಿ ಒಂದೊಂದು ಥರ ಕಾಣ್ತಾ ಉಂಟು ನೋಡಿ. ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಾನು ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.